ಯುಎಸ್ಎಯ ಫೈಟರ್ ಜೆಟ್ 35 ಯುದ್ಧ ವಿಮಾನವೊಂದು ತಾಂತ್ರಿಕ ದೋಷಕ್ಕೆ ಒಳಗಾದಾಗ ನಿಭಾಯಿಸಲು ಯತ್ನಿಸಿದ ಪೈಲಟ್ ಅಂತಿಮವಾಗಿ ಪ್ಯಾರಾಚೂಟ್ ಮೂಲಕ ಹಾರಿ ಬಚಾವಾಗಿದ್ದಾರೆ. ಪೈಲಟ್ ವಿಮಾನದಿಂದ ಪ್ಯಾರಾಚೂಟ್ ಮೂಲಕ ಹಾರಿದ ಮೇಲೆ ಫೈಟರ್ ಜೆಟ್ ವಿಮಾನವು ಅಲಸ್ಕಾದ ವಿಮಾನ ರನ್ವೇಯಲ್ಲಿ ಪತನಗೊಂಡು ಭಗ್ನಗೊಂಡಿದೆ. ಕಾರ್ಯ ನಿಲ್ಲಿಸಿದ ಯುದ್ಧ ಜೆಟ್ ಉಳಿಸಲು 50 ನಿಮಿಷಗಳ ಕಾಲ ಸಂಬಂಧಿಸಿದ ಎಂಜಿನಿಯರ್ಗಳ ಜೊತೆಗೆ ಪೈಲಟ್ ಚಾಟ್ ಮಾಡುತ್ತಾ ವಿಮಾನ ಸರಿಪಡಿಸಲು ಪ್ರಯತ್ನಿಸಿದ್ದಾರೆ. ಆ ಚಾಟ್ ಮಾತುಕತೆಯು ಅಂತಿಮವಾಗಿ ಹತಾಶೆಯಾದಾಗಿ ಬದಲಾಗಿದೆ. ರನ್ವೇಯ ಆಚೀಚೆ ವಿಮಾನವು ಚಾಟ್ ವೇಳೆ ಟಳಾಯಿಸುತ್ತಿತ್ತು, ಇಳಿದು ಮೇಲೇರುತ್ತಿತ್ತು. ಹೀಗೇಕೆ ಸುತ್ತುತ್ತಿದೆ ಎಂದು ಜನರು ಗಮನಿಸಿ ಮಾತನಾಡಿಕೊಳ್ಳತೊಡಗಿದ್ರು. ಆಗದು ಎಂದು ಕೈಬಿಟ್ಟ ಮೇಲೆ ಜೆಟ್ ರನ್ವೇಗೆ ಬಿದ್ದು ಉರಿದುದರಿಂದ ಬೇರೆ ಅಪಾಯವಾಗಲಿಲ್ಲ. ಅಷ್ಟರ ಮಟ್ಟಿಗೆ ಹಿಡಿತ ಸಾಧಿಸಿದ ಪೈಲಟ್ ಕೂಡ ಸುರಕ್ಷಿತವಾಗಿ ನೆಲಮುಟ್ಟಿದ್ರು. ಲಾಕ್ಹೀಡ್ ಮಾರ್ಟಿನ್ ರವರ ಜೆಟ್ 35 ಮೊದಲೇ ಟೀಕೆಗೆ ಒಳಗಾಗಿತ್ತು. 2021 ಅದರ ಬೆಲೆ ಕೂಡ 2024ಕ್ಕೆ ಒಂದಷ್ಟು ಇಳಿದಿತ್ತು.